ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬ ಭೇದ ಭಾವ ರಕ್ತದಲ್ಲಿಲ್ಲ. ರಕ್ತವನ್ನ ಗುರುತಿಸೋಕೆ ಬೇರೆ ಬೇರೆ ಗುಂಪುಗಳಿರಬಹುದು. ತಮ್ಮ ರಾಜಕೀಯ ಲಾಭಕ್ಕಾಗಿ ಕೋಮುವಾದಿ ಪಕ್ಷ ಬಿಜೆಪಿ ಹಿಂದೂ ಮುಸ್ಲಿಂ ಎಂಬುದಾಗಿ ನಮ್ಮೊಳಗೆ ದ್ವೇಷ ಭಾವನೆಯನ್ನ ಹುಟ್ಟುಹಾಕ್ತಿದೆ. ಕೋಮುವಾದಿಗಳ ಈ ಅವಕಾಶವಾದವನ್ನ ಜನ ಅರ್ಥ ಮಾಡಿಕೊಂಡು ಅವರಿಗೆ ತಕ್ಕ ಪಾಠ ಕಲಿಸುವ ಅನಿವಾರ್ಯತೆ ಇದೆ ಎಂಬುದಾಗಿ ಕಾಂಗ್ರೆಸ್ ಸೇವಾದಳದ ರಾಜ್ಯ ಮುಖ್ಯ ಸಂಘಟಕರಾದ ಪ್ಯಾರಿಚಾನ್ ಹೇಳಿದರು. ಎರ್ಮಾಳು ರಾಜೀವ್ ಗಾಂಧಿ ಹಾಲ್ನಲ್ಲಿ ಸೇವಾದಳ ಆಯೋಜಿಸಿದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರಕ್ತದಾನವನ್ನು ಮಾಡಬೇಕು. ಇಂದಿರಾ ಗಾಂಧಿ ಅವರು ಹೇಳಿದರು, ನಾನು ಸಾಯುವ ಸಮಯದಲ್ಲಿ ನನಗೆ ಈ ದೇಶಕ್ಕೋಸ್ಕರ ಸಮರ್ಪಣೆಯಾಗಿದೆ. ನಾನು ಇವತ್ತು ಸತ್ರು ನನ್ನ ದೇಶದ ನನ್ನ ರಕ್ತದ ಒಂದೊಂದು ಕಣವು ದೇಶದ ಅರಗಲಕ್ಕೂ ಬಿದ್ದರೂ ನನಗೆ ಯೋಚನೆ ಇಲ್ಲ. ನಾನು ದೇಶಕ್ಕೋಸ್ಕರ ಸಮರ್ಪಣೆ ಅಂತ ಹೇಳಿದ ಒಂದು ವಾರದ ನಂತರ ಅವರನ್ನ ಆತಂಕವಾದಿಗಳ ಅಂತಾನೆ ಹೇಳ್ಬೋದು ಅವರು ಶೂಟ್ ಮಾಡಿದ್ರು. ನಿಜವಾಗ್ಲೂ ಅವತ್ತು ನಮಗೆ ಧೀಮಂತ ಮಹಿಳೆ ನಮ್ಮ ರಾಷ್ಟ್ರದಲ್ಲಿ ಆಗ್ಬೋದು ಅಥವಾ ನಮ್ಮ ಪ್ರಪಂಚದಲ್ಲಿ ಅಂತ ಮಹಿಳೆ ಇವತ್ತು ಹುಟ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ವ್ಯಕ್ತಿತ್ವವನ್ನ ನೆನೆಸಿಕೊಂಡು ನಾವು ಸಮಾಜಕ್ಕೋಸ್ಕರ ರಕ್ತವನ್ನು ದಾನ ಮಾಡಿದಾಗ ನಮ್ಮ ಹೊಸ ಹೊಸ ರಕ್ತ ಮತ್ತೆ ಬರುತ್ತದೆ, ನಾವು ಸ್ವಸ್ಥರಾಗಿರ್ತೀವಿ ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಅದರಿಂದ ನಾವಿಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳಿ ಬಿಜೆಪಿನವರು ನಮ್ಮ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜನಾರ್ದನ್ ತೋನ್ಸೆ, ರಕ್ತಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆಗಳಿಲ್ಲ. ಆರೋಗ್ಯವಂತರು ಇಂತಹ ಶಿಬಿರಗಳಲ್ಲಿ ದಾನವಾಗಿ ರಕ್ತ ನೀಡಿದ್ರೆ ತುರ್ತು ಸಂದರ್ಭಗಳಲ್ಲಿ ಅದೆಷ್ಟೋ ಪ್ರಾಣಗಳನ್ನ ಉಳಿಸಲು ಸಾಧ್ಯ. ರಕ್ತ ನೀಡುವುದರ ಮೂಲಕ ಹೊಸ ರಕ್ತ ಉತ್ಪಾದನೆಗೆ ಅವಕಾಶ ಕಲ್ಪಿಸುವಂತದ್ದಾಗಿದ್ದು, ಇದರಿಂದ ನಾವು ಉತ್ತಮ ಆರೋಗ್ಯವನ್ನ ಪಡೆಯಬಹುದು ಎಂದರು. ಈ ಸಮಾಜದ ಒಳಿತಿಗಾಗಿ, ಈ ದೇಶದ ಸಮಗ್ರತೆಗಾಗಿ ಆ ಕರ್ತವ್ಯವನ್ನು ಮಾಡೋ ಕೆಲಸವನ್ನು ಈ ಸೇವಾದಳದವರು ಮಾಡ್ತಾ ಇದ್ದಾರೆ. ನಿಜವಾಗಿ ಅಭಿನಂದನೆ. ಇವತ್ತು ನಾವೆಲ್ಲವನ್ನು ಆಲ್ಟರ್ನೇಟಿವ್ ಮಾಡಬಹುದು. ಇವತ್ತು ಈ ವಿಜ್ಞಾನ ಯುಗದಲ್ಲಿ ಎಲ್ಲವೂ ಆಲ್ಟರ್ನೇಟಿವ್ ಇದೆ, ಆದರೆ ರಕ್ತಕ್ಕೆ ಆಲ್ಟರ್ನೇಟಿವ್ ಇಲ್ಲ. ರಕ್ತವೇ ಪರ್ಯಾಯ. ರಕ್ತ ಬಿಟ್ಟರೆ ಬೇರೆ ಇಲ್ಲ. ಒಬ್ಬ ಏನಾದರೂ ಅಸೌಖ್ಯ ಬಿದ್ದರೆ ಅವರಿಗೆ 4 ಬಾಟಲಿ ರಕ್ತ ಕೊಡಬೇಕಾದ್ರೆ ರಕ್ತವೇ. ಅದಕ್ಕೆ ಯಾವುದು ಪ್ರಾಣಿಗಳ ರಕ್ತ ಕೊಡಲಿಕ್ಕಾಗುತ್ತೋ, ಯಾರ ರಕ್ತ ಕೊಡಲಿಕ್ಕಾಗುತ್ತೋ, ಮನುಷ್ಯನ ರಕ್ತ ಕೊಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮ ಇದೆ ನೋಡಿ, ಅದು ಎಲ್ಲಕ್ಕಿಂತ ಬಹಳ ಒಂದು ಪ್ರಾಮುಖ್ಯವಾದ ಕಾರ್ಯಕ್ರಮ. ಮೇಡಮ್ ಹೇಳಿದ್ರೆ ರಕ್ತದಲ್ಲಿ ವರ್ಗೀಕರಣ ಇರಬಹುದು, ಜಾತಿಯ ವರ್ಗೀಕರಣ ಇದೆ. ನೂರಾರು ದಾನಿಗಳು ಈ ರಕ್ತದಾನ ಶಿಬಿರದಲ್ಲಿ ರಕ್ತ ನೀಡುವ ಮೂಲಕ ಈ ಶಿಬಿರ ಯಶಸ್ವಿಯಾಗಿದೆ. ಈ ಸಂದರ್ಭ ಶಿಬಿರದ ಸಂಘಟಕ ಅಶೋಕ್ ಕುಮಾರ್ ಕೊಡವೂರು, ಪ್ರಮುಖರಾದ ವಿನಯ್ ಮೂರ್ತಿ, ವಿಶ್ವನಾಥ್, ಕಿಶೋರ್ ಎರ್ಮಾಳು, ರತ್ನಾಕರ್ ಕೋಟ್ಯಾನ್, ನವೀನ್ ಚಂದ್ರ ಸುವರ್ಣ, ನವೀನ್ ಚಂದ್ರ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಎರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.